ಅಕ್ಕ, ನಿಮ್ಗೊಂದು ಕ್ವಶನ್. ನಿಮಗೆ ಹುಡುಗಿ ನೋಡ್ಲಿಕ್ಕೆ ಬಂದ್ರಲ್ಲ, ಅಂದರೆ ಭಾವ ನೋಡ್ಲಿಕ್ಕೆ ಬಂದ್ರಲ್ಲ, ಹಾಂ ಆಗ ಹೇಗಿತ್ತು? ಇವರಿಲ್ಲದಲ್ಲಿ ಶಾಸ್ತ್ರ ಆಗ್ತುಂಟು ನೋಡಿ. ಇವರಿಗೆ ಅದೇ ತಲೆ ಬಿಸಿ, ನಾನು ಬೇಡ್ವಾ ಅಂತ. ಅವು ಪೊಪ್ಪನ? ಅದು ಪೊಪ್ಪವ, ಅಮ್ಮ ಅಲ್ಲ. ಎಂತಗಾನು ಚಕ್ ಚಕ್ ಚಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಈಗ ನಾವು ಒಂದು ಎಂತ ಹೆಣ್ಣು ನೋಡೋ ಶಾಸ್ತ್ರಕ್ಕೆಲ್ಲ ನಿಶ್ಚಿತಾರ್ಥಕ್ಕೆ ಹೋಗ್ತಿದ್ದೇವೆ. ನಿಶ್ಚಿತಾರ್ಥ ಅಲ್ಲ, ಒಂದು ಹೆಣ್ಣು ನೋಡೋ ಶಾಸ್ತ್ರ. ಸೊ ಆದಷ್ಟು ವೀಡಿಯೋ ಮಾಡ್ತೇನೆ, ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ನನ್ನ ಮಗಳಿದ್ದಾಳೆಲ್ಲ ಬಿಡುವುದಿಲ್ಲ ಈಗ. ಬನ್ನಿ ಇವತ್ತು ವ್ಲಾಗ್ ಶುರು ಮಾಡೋಣ. ನಾನು ಅಕ್ಕ ಹೋಗ್ತಿದ್ದೇವೆ, ಬಾವೆಲ್ಲ ಹೋಗಿದ್ದಾರೆ, ಹಸ್ಬೆಂಡ್ ಮತ್ತೆ ಬರ್ತಾರೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ಅಕ್ಕ, ನಿಮ್ಗೊಂದು ಕ್ವಶನ್. ನಿಮಗೆ ಹುಡುಗಿ ನೋಡಲಿಕ್ಕೆ ಬಂದ್ರಲ್ಲ, ಅಂದರೆ ಭಾವ ನೋಡಲಿಕ್ಕೆ ಬಂದ್ರಲ್ಲ, ಹಾಂ ಆಗ ಹೇಗಿತ್ತು? ಹಾಂ ಎಂತ ನಾಚಿಗೆ ಆಗಿತ್ತಾ? ಈಚೆ ನೋಡಿ, ನಾಚಿಗೆ ಆಗಿತ್ತಾ? ಇಲ್ಲ, ಧೈರ್ಯದಲ್ಲಿದ್ರಾ? ಸತ್ಯ ನೋಡ, ಕೇಳ್ತಾನೆ ಭಾವನ ಹತ್ರ. ಮತ್ತೆ ಅದಕ್ಕೆ ನಾನು ನಿಮ್ಮ ಹತ್ರ ಕ್ವಶನ್ ಕೇಳಿದ್ದು. ಹೋಗ್ತಾ ಇದ್ದೇವೆ, ಇಲ್ಲೇ ಮನೆ ಹತ್ತಿರದಲ್ಲಿ ಕಝಿನಿದ್ದು, ಕಝಿನಿಗೆ. ಭಲೆ ಭಲೆ ಇದು ನಮ್ಮ ಮಗಳನ್ನು ಕೊಡುವುದು ನಿಮಗೆ ತೊಂದರೆ ಇಲ್ಲ, ಆಯ್ತಲ್ಲ? ಇವರಿಲ್ಲದಲ್ಲಿ ಶಾಸ್ತ್ರ ಆಗ್ತುಂಟು ನೋಡಿ. ಇವರಿಗೆ ಅದೇ ತಲೆ ಬಿಸಿ, ನಾನು ಬೇಡ್ವಾ ಅಂತ. ನೆಕ್ಸ್ಟ್ ನಮಗೆ
ಇಲ್ಲಿ ನೋಡಿ ನನ್ನ ಮಗಳನ್ನ ಆಟ ಆಡಿಸ್ಲಿಕ್ಕೆ ಅಕ್ಕ. ಐ ಲಚ್ಚು 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 ಬಾ 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 ಬಾ. ಆಹಾ ಅವು ಪೊಪ್ಪನಾ? ಅದು ಪೊಪ್ಪವ ಅಮ್ಮ ಅಲ್ಲ ಎಂತಗಾನು ಚಕ್ 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 ಅಮ್ಮ. ಇತ್ತ ಸರಿ ಬಂತದ್ದು. ಅದು ಇನ್ವಿಟೇಷನ್. ಕೋಟೇಶ್ವರದಲ್ಲಿ ಮದುವೆಯಾ? ಅಕ್ಕ ತಂಗಿ ಡೀಪ್ ಡಿಸ್ಕಷನ್. ನನ್ನ ಮಕ್ಕಳು ನೋಡಿಲಿ. ಲಾಸ್ಟ್ ಬ್ಯಾಟಿಂಗ್. ತುಂಬ ಊಟ ಮಾಡುವವರು. ತುಕ ವಿದ್ಯಾಪುರ ಪಾರುಂಡಿಗೆ ಬಾ.